ಎಲ್ಲ ಅಧಿಕಾರಿಗಳು ಗ್ರಾಮ ಸಭೆ ಮುಗಿದ ಮೇಲೆ ಹೋಗಬೇಕು, ಮಧ್ಯದಲ್ಲಿ ಹೋಗಬಾರ್ದು ಅಂತ ಮೆನ್ಷನ್ ಮಾಡಿದ್ದಾರೆ. ಪ್ರಶ್ನೆ ಅಂದ್ರೆ ಇಲ್ಲಿ ಕುತ್ಕೊಂಡಿದ್ದಷ್ಟು ಜನ ಬರ್ತಾ ಇದ್ರು, ಈಗ ಬರ್ತಾ ಇಲ್ಲ ಯಾಕೆ? ಸಂದೇಶ ಕೊಡುಂಗ ಜನ ಕೊಡು ಜನ ಪಂಚಾಯತಿನ ಗ್ರಾಮ ಪಂಚಾಯತಿನ ಕುಲಾಯಿತು ಗ್ರಾಮ ಸಭೆ ನಡೆದದನ್ನು ಬಂಡ ಗ್ರಾಮ ಸಭೆಯಲ್ಲಿ ಜನ ಇಲ್ಲ ಅಂತ ಈಗ ಒಬ್ಬರು ಮೇಡಮ್ ಹೇಳಿದ್ರು. ಯಾಕೆ ಗ್ರಾಮ ಸಭೆಯಲ್ಲಿ ಜನ ಇಲ್ಲ? ಮೂಜಿ ವಿಚಾರ ಜನ ಒಪ್ಪಿದರು, ಇಪ್ಪು ಜನ ಬರು. ಒಂದು ವಿಚಾರ, ನಮಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶವೇ ಇಲ್ಲ, ಮಾತನಾಡಿದರೂ ಕೂಡ ನಮ್ಮದನ್ನು ಕೇಳುವುದಿಲ್ಲ, ನಾವು ಯಾಕೆ ಹೋಗ್ಬೇಕಂತ ಒಂದು ವಿಚಾರ. ಎರಡನೇ ವಿಚಾರ, ನಮಗೆ ಸಮಸ್ಯೆನೇ ಇಲ್ಲ, ಸುಮ್ಮನೆ ಪಂಚಾಯತಿಗೆ ಹೋಗಿ ನಾವು ಎಂತ ಹೇಳೋದು? ಇದೆ ಅಲ್ಲ, ನಾನು ಅದನ್ನು ಹೇಳ್ತೀನಿ. ಹೊರಟದ್ದು ಗ್ರಾಮ ಸಭೆಗೆ ಸಮಸ್ಯೆ ಇಲ್ಲ, ಗ್ರಾಮ ಪಂಚಾಯತಿ ಪ್ರಪಂಚದಲ್ಲಿ ಇಲ್ಲ. ನಾವು ಈಗ ನೋಡಿ, ಇಲ್ಲಿ ನಿಮ್ಮ ಪಂಚಾಯತಿಯ ನೆರಿಯ ಗ್ರಾಮ ಪಂಚಾಯತಿಯ ಇವತ್ತಿನ ಸಭೆಯಲ್ಲಿ ಮೊದಲಿಗಿದ್ದದ್ದೇ ಕಳೆದ ಗ್ರಾಮ ಸಭೆಯ ಅನುಪಾಲನಾ ವರದಿ ಅಂತೇಳಿ. ಅನುಪಾಲನಾ ವರದಿ ಅಂದ್ರೆ ಕಳೆದ ಗ್ರಾಮ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ, ಆ ಚರ್ಚೆ ಆದದ್ದು ಇವತ್ತು ಬಗೆಹರಿದಿದ ಇಲ್ವಾ? ಈಗ
ಇದರಲ್ಲಿ ಮೊದಲ ಗ್ರಾಮ ಸಭೆ ಸಂದರ್ಭದಲ್ಲಿ ಒಂದು ಅಜೆಂಡಾ ಇಟ್ಟಿದ್ದಾರೆ. ಅಜೆಂಡಾದಲ್ಲಿ ನೀವೀಗ ಹೇಳಿದ ಹಾಗೆ ಕಳೆದ ಗ್ರಾಮ ಸಭೆಯ ಅನುಪಾಲನಾ ವರದಿ ಅಂತಿದೆ. ಅಂದ್ರೆ ಕಳೆದ ಗ್ರಾಮ ಸಭೆ ನಡೆದಿದೆ, ಆ ಗ್ರಾಮ ಸಭೆಯಲ್ಲಿ ಚರ್ಚೆ ಆಗಿದೆ. ಚರ್ಚೆ ಆದಾಗ ಇದೆಲ್ಲ ನಾವು ಮಾಡ್ತೇವೆ ಅಂತೇಳಿ ಅಧಿಕಾರಿಗಳೆಲ್ಲ ಬರ್ಕೊಂಡು ಮಾಡಿಕೊಂಡು ಹೋಗಿದ್ದಾರೆ. ಆ ಅನುಪಾಲನೆ ಆಗಿಲ್ಲ ಇಲ್ಲವಾ ಅನ್ನೋದನ್ನು ವರದಿಯನ್ನು ಕೇಳುವುದೇ ಅನುಪಾಲನಾ ವರದಿ ಅಂತೇಳಿ. ಅಂದ್ರೆ ನೀವು ಹೇಳಿದ್ರಲ್ಲ ಕಳೆದ ಸಲ ಸಮಸ್ಯೆ ಏನಿದೆಯೋ ಅದು ಇವತ್ತು ಬಗೆಹರಿದಿಲ್ವಾ ಅಂತ ಅನ್ನುವಂಥದ್ದನ್ನು ವರದಿಯನ್ನು ಮಂಡಿಸಬೇಕು. ಆ ಮಂಡಿಸಿದಾಗ ಆಗಿಲ್ಲ ಇಲ್ಲ ಅಂತ ಚರ್ಚೆ ಆಗಬೇಕು. ಆಗಿಲ್ಲ ಅಂತ ಹೇಳಿದಾಗ ನೀವು ಹೇಳಿದಾಗ ನಾವು ಹೇಳಿದ್ದು ಉಪಯೋಗವಿಲ್ಲ, ನಾವು ಯಾಕೆ ಹೋಗ್ಬೇಕು, ಈ ಸಮಸ್ಯೆಗಳು ಬರ್ತದೆ. ಅದನ್ನೇ ಗ್ರಾಮ ಸಭೆಯಲ್ಲಿ ಅಜೆಂಡಾ ಇಟ್ಟಿದ್ದಾರೆ. ಆದರೆ ನೀವು ಏನ್ ಮಾಡ್ತಿದ್ರೆ ಅಧಿಕಾರಿಗಳು ಬರದೆ ನಾವು ಮಾತನಾಡೋದು ಬೇಡ ಅನ್ನೋದಕ್ಕೆ ನಾನು ಕೂಡ ಅದನ್ನು ಸೈಲೆಂಟ್ ಆಯಿತು, ಬಂದ ಮೇಲಿನ ನಾವು ಅನುಪಾಲನಾ ವರದಿಯನ್ನು ಮಂಡಿಸಿ ಅಥವಾ ಅಲ್ಲಿ ಬಂದಂತ ಏನು ಸಮಸ್ಯೆಗಳಿತ್ತು ಆ ಸಮಸ್ಯೆಗಳನ್ನು ಯಾಕೆ ಬಗೆಹರಿಸಲಿಕ್ಕೆ ಆಗಲಿಲ್ಲ, ಸಮಸ್ಯೆ ಬಗೆಹರಿಸಲಿಕ್ಕೆ ಆಗಲಿಲ್ಲ ಅಂತ ಹೇಳೋದಕ್ಕೆ ಹೇಳಬೇಕಲ್ಲ, ವರದಿ ಅಂತ ಹೇಳಿದ್ರೆ ಆಗ್ತದೆ. ಸೊ ಅದನ್ನೇ ಈಗ ನೀವು ಮಾತಾಡೋದು ತಪ್ಪಿಲ್ಲ. ಯಾಕಂದ್ರೆ ಯಾವಾಗಲೂ ಹೀಗೆ ಆಗ್ತಾ ಇರ್ತದೆ. ಒಟ್ರಾಶಿ ನಾವು ಖಂಡಿಸದೇ ಇದ್ರೆ, ನೀವು ಗಲಾಟೆ ಮಾಡಿದ್ರೆ ಹೀಗೆ ಮುಂದುವರಿತದೆ. ನಾನೇ ಹೇಳ್ತಿದ್ದೆ ನನಗೆ ಅದಕ್ಕೆ ನಾನು ವೆಯ್ಟ್ ಮಾಡಿ ಅನುಪಾಲನಾ ವರದಿಯಲ್ಲಿ ಆಗದಿದ್ದಾಗ ನಾವು ಯಾವುದೇ ನೋಡಿ ಹೇಳ್ತೀನಿ, ಯಾವುದೇ ವಿಚಾರ ಮಾತಿನ ಮೂಲಕ ಬಗೆಹರಿಸಿಕೊಳ್ಬಹುದೇ ಹೊರತು ಮಾತಾಡದಿದ್ರೆ ಬಗೆಹರಿಸಲಿಕ್ಕೆ ಆಗುದಿಲ್ಲ. ಈಗ ಅನುಪಾಲನಾ ವರದಿಯನ್ನು ಓದಿದಾಗ ನೀವು ಏನು ನಿನ್ನೆ ಹೇಳಿದ್ರಿ ಅಲ್ಲ ಹೋದ ಸಭೆಯಲ್ಲಿ, ಅದು ಆಗಿದೆ ಅಂತ ಗೊತ್ತಾಗುದು ಅವಾಗಲ್ಲ. ನೀವು ಓದಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನನ್ನ ರಿಕ್ವೆಸ್ಟ್. ಹೇಳಿ ಬಂದು ಹೌದು ನೀವು ಹೇಳಿ ಹೌದು ಬಂದರು ಸರಿ. ಏನಾಗಿದೆ ಒಂದು ವಿಚಾರ ಸತ್ಯ ಹೇಳಿ, ಅದು ಸತ್ಯ ಈ ಮೀಟಿಂಗ್ ಅಲ್ಲಿ ಬರೀ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಮಗೆ 10:30 ಆಗಿದೆ ಅಂತ ನಂತರ ಗ್ರಾಮ ಸಭೆಯನ್ನು ಮುಂದಿಡಲಾಗಿದೆ. ಬರೀ ಮುಂದಿನ ನೋಡಿ ಕೇಳಿಸ್ಕೊಳ್ಳಿ, ಮುಂದಿನ ಸಭೆಯಲ್ಲಿ 10:30 ಗಂಟೆಗೆ ಅಂತ ಹೇಳಿದ್ರೆ 10:30 ಗಂಟೆಗೆ ಅಧಿಕಾರಿಗಳು ಹಾಜರಿರಬೇಕು. 10:30 ಗಂಟೆಗೆ ಹಾಜರಾಗದಿದ್ದಾಗ ಸಭೆಯನ್ನು ಮುಂದೂಡಲಾಗುವುದು. ರದ್ದು ಮಾಡೋದು ಯಾವತ್ತೂ ಯಾರಿಗೂ ಆಗುದಿಲ್ಲ, ಆಯ್ತಾ? ಅವರಿಗೆ ಗೊತ್ತಿಲ್ಲ. ಅದಕ್ಕೆ ಮಾಧ್ಯಮ ಪ್ರತಿನಿಧಿಗಳಿಗೆ ನಾನು ಹೇಳುದು ಏನಂದ್ರೆ, ಇವತ್ತು ತಮಗೆ ಗೊತ್ತಿದ್ದಾಗೆ ಇವತ್ತಿನಿಂದ ಕ್ಯಾಬಿನೆಟ್ ಡಿಸಿಷನ್ ಒಂದಾಗಿದೆ. ಏನಂದ್ರೆ ಶೈಕ್ಷಣಿಕ ಮತ್ತು ಹಿಂದುಳಿದ ವರ್ಗಗಳ ಆಯೋಗದಿಂದ ಗಣತಿಯ ಕಾರ್ಯಗಳನ್ನು ನಾಳೆಯಿಂದ ಮಾಡಲಿಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ ಅವರನ್ನು ಡೆಪ್ಯೂಟ್ ಮಾಡಿದ್ದಾರೆ. ಇವತ್ತು ಟ್ರೈನಿಂಗ್ ನಡೀತಾ ಇದೆ. ಎಲ್ಲ ಅಧಿಕಾರಿಗಳು ಈ ಟ್ರೈನಿಂಗ್ ಅಲ್ಲಿ ಇಡೀ ರಾಜ್ಯದಲ್ಲಿ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಇವರಿಗೆ ಗಣತಿ ಕಾರ್ಯ ಆರಂಭ ಆಗ್ತಾ ಇದೆ. ಎಲ್ಲರನ್ನೂ ಟ್ರೈನಿಂಗ್ ಆಗಿದೆ. ಬೈ ಮಿಸ್ಟೇಕ್ ಆಗಿ ಇವತ್ತು ನಿಮ್ಮ ಗ್ರಾಮ ಸಭೆಯನ್ನು 20 ತಾರೀಕಿಗೆ ಇಟ್ಕೊಂಡಿದ್ದೀವಿ. ಸೊ ಯಾವ ಅಧಿಕಾರಿಗಳಿಗೂ ಕೂಡ ಬರ್ಲಿಕ್ಕೆ ಈಗ ನನಗೂ ಟ್ರೈನಿಂಗ್ ಇದೆ, ಬಟ್ ನಾನು ಅದನ್ನು ಹೇಳಿ ಬಂದಿರುವ ಅದೇ ಹೇಳಿದೆ. ಹಾಗೆ ಅವರೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ವ್ಯಕ್ತಿಗೆ ನಾವೀಗ ಹೋಗಿ ಅಡ್ಜಸ್ಟ್ ಮಾಡ್ಕೊಂಡು ಬರ್ತೇನೆ ಅಂತ ಹೇಳ್ಕೊಂಡ್ರೆ ಆದರೆ ಬೇರೆಯವರು ಅದೇ ಒಂದು ಕಾರಣವನ್ನು ಇಟ್ಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. ಅವರ ಟ್ರೈನಿಂಗ್ ಕೊಡ್ತಾ ಇರ್ಬೋದು. ಸೊ ಆದ್ರಿಂದ ಇದು ಮಾಧ್ಯಮದವರಿಗೂ ಕೂಡ ಇವತ್ತಿನ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಬರದೇ ಇರಲಿಕ್ಕೆ ಮುಖ್ಯ ಕಾರಣ ಈ ಗಣತಿ ಕಾರ್ಯವನ್ನು ಸರ್ಕಾರ ಇವತ್ತೇ ಸಡನ್ ಏನ್ ಮಾಡಿದೆ, ರಜೆ ಅವಧಿ ಬಂತು, ದಸರಾ ರಜೆ ಅವಧಿಯಲ್ಲಿ ಮುಗಿಸ್ಬೇಕು ಅನ್ನುವಂಥ ಇದು ಒಂದು ನಿಮ್ಮ ಗಮನಕ್ಕೆ ನಾನು ತಂದಿದೆ. ಈಗ ನೋಡಿ ನೀವು ಹೇಳಿದಾಗೆ ಇಂಧನ ಇಲ್ಲ ಮೆಸ್ಕಾಂನವರಿದ್ದಾರೆ, ಹಾಗೆ ಇನ್ನು ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ. ನನ್ನಿಂದ ಆದಷ್ಟು ನಾನು ಎಲ್ಲ ಇಲಾಖೆಯವರು ಕರೀಲಿಕ್ಕೆ ಪ್ರಯತ್ನಿಸಿದ್ದೇನೆ. ಈಗ ಅನುಪಾಲನಾ ವರದಿ ಈಗ ನಿಮ್ಮ ಚರ್ಚೆ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಕಳೆದ ಸಭೆಯಲ್ಲಿ ನೀವು ಮಾತಾಡಿದ್ದೀರಿ, ನಾನು ಕೇಳಿಸಿಕೊಂಡಿಲ್ಲ, ಇದ್ದವರೆಲ್ಲರೂ ನೀವೆಲ್ಲ ಗ್ರಾಮಸ್ಥರು ಕೇಳಿಸಿಕೊಂಡಿದ್ರೆ ಅನುಪಾಲನಾ ವರದಿಯನ್ನು ಮಂಡಿಸ್ತಾರೆ, ಅದರ ಮೇಲೆ ಚರ್ಚೆಯನ್ನು ಮಾಡಿ ಆಗ್ಬೋದಾ? ಮತ್ತೆ ಆಗಲಿಲ್ಲ. ಹಿರಿಯ ಗ್ರಾಮದಲ್ಲಿ ರುದ್ರಭೂಮಿ ಇಲ್ಲ, ಇದರ ಬಗ್ಗೆ ಏನ್ ಹೇಳ್ತಾರೆ?
1 2 3 4 5 ಹೌದಾ? ಭಾಷೆ ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು. ಎಲ್ಲ ಗ್ರಾಮ ಅಲ್ಲ ಒಂದು ನಿಮಿಷ ಅವ್ರು ಮಾತಾಡಿ. ಸರ್, ನಾವು ನಿಮ್ಮನ್ನು ಒಂದು ನಿಮಿಷ ಹೇಳಿ. 10 ಮಂದಿ ಗ್ರಾಮಸ್ಥರಾಗಿ ನೀರು ಹಾ. ಒಂದು ಬಾಕಿ ಇರುವವರು ಆಶಾ ಕಾರ್ಯಕರ್ತರು ಮತ್ತೆ ಪಂಚಾಯತ್ ಸದಸ್ಯರು ಅಥವಾ ಇನ್ನಿತರ ಹುದ್ದೆಯಲ್ಲಿದ್ದವರು ಪತ್ರಕರ್ತರು ಬಿಡಿ ಹೌದು. ಅವ್ರು ಬರ್ತಾರೆ. ಅದು ಈ ನಿಲಯ ಗ್ರಾಮದಲ್ಲಿ ಜನಸಂಖ್ಯೆ ಅನ್ನು ನೋಡುವಾಗ ಈ 10 ಜನಕ್ಕೆ ಗ್ರಾಮ ಸಭೆ ಮಾಡ್ಲಿಕ್ಕೆ ಆಗ್ತದೆ ಅಲ್ಲ? ನೀವೇ ಅರ್ಥ ಆಯ್ತು. ಕನಿಷ್ಠ ಎಷ್ಟು ಜನ ಆದರೂ ಬೇಕು? 3 ಜನ ಆದರೂ ಬೇಕಾ? ನೀವು ಹೇಳಿದಲ್ಲಿ ಅರ್ಥ ಆಯ್ತು. ನೋಡಿ, ಇಲ್ಲಿ 2 ವಿಚಾರಗಳಲ್ಲಿ ಸಂಘರ್ಷ ಇದೆ. ನಿಮ್ಗೆ ಸರ್ ಒಂದು ನಿಮಿಷ. ಈಗ ಅಧಿಕಾರಿಗಳು ಬಂದಿದ್ದಾರೆ. ನೀವು ಪ್ರಶ್ನೆ ಏನಿದೆ, ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಸಭೆ ನಡೀತದೆ ಅಂತ ಹೇಳಿದಾಗ ಗ್ರಾಮ ಪಂಚಾಯಿತಿಯ ಮೆಂಬರ್ಗಳು ಮತ್ತು ಅಧಿಕಾರಿಗಳು ಬಿಟ್ಟು ಗ್ರಾಮಸ್ಥರು ಎಷ್ಟು ಸಂಖ್ಯೆಯಲ್ಲಿ ಇರಬೇಕು ಅಂತ ನಿಮ್ಮ ಪ್ರಶ್ನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರೇ ಇರಬೇಕು. ಯಾಕಂದ್ರೆ ಸಭೆ ಅಂದರೆ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಬೇಕಾದ ಉತ್ತರಗಳನ್ನು ಮತ್ತು ಗ್ರಾಮದಿಂದ ನಡೆಯುವಂತಹ ಯಾವುದಾದ್ರು ಯೋಜನೆಗಳನ್ನು ಅವರಿಗೆ ಮುಟ್ಟಿಸಲಿಕ್ಕೋಸ್ಕರ ಇರುವಂಥದ್ದು. ಇಲ್ಲಿ ಈಗ ನಾವು ಈ ಸಭೆಯನ್ನು ಮುಂದೂಡಬೇಕಾದಾಗ ಅಥವಾ ಸಭೆಯನ್ನು ಮುಂದುವರಿಸಬೇಕಾದ್ರೆ ಬರುವ ಸಮಸ್ಯೆ ಏನಂತ ಹೇಳಿದ್ರೆ ಗ್ರಾಮಸ್ಥರ ಕೊರತೆ ಅಂತ ಹೇಳುವಂಥದ್ದನ್ನು ನಾವು ಹೇಳಬೇಕಾಗುತ್ತೆ. ಗ್ರಾಮಸ್ಥರೇ ಇಲ್ಲ, ಅದು ನಾನು ಹೇಳಲಿಕ್ಕಾಗುತ್ತೆ. ಅದನ್ನೇ 30 ನಾವೇ ಇದ್ದೇವೆ. ಈಗ ಸರ್ ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಪ್ರಮೋದ್ ಸರ್. ಈಗ ನೀವು ಹೇಳಿದಾಗೆ ಕರೆಕ್ಟಾಗಿ ನಾವು ಯೋಚನೆ ಮಾಡಲಿಕ್ಕೆ ಹೊರಟ್ರೆ ಗ್ರಾಮಸ್ಥರ ಕೊರತೆ ಅಂದರೆ ಗ್ರಾಮಸ್ಥರ ಬಹುಸಂಖ್ಯಾತ ಇಲ್ಲದೆ ಇರೋದರಿಂದ ಈಗ ನಾವು ಮಾತಾಡಿಕೊಂಡು ಗ್ರಾಮ ಸಭೆಯನ್ನು ಮುಂದುವರಿಸಿಕೊಂಡು ಹೋದರೆ ಚರ್ಚೆಗಳು ವಿಷಯಗಳು ಆಗುವುದೇ ಇಲ್ಲ. ಈಗ ನೀವು ಹೇಳಿ ಸರಿ, ನೀವೇ 30 ಜನ ಇದ್ದೀರಿ, ನಾವು 10 ಜನ ಇದ್ದೇವೆ, ಇಲ್ಲಿ ಎಂತ ಚರ್ಚೆ ನಡೆಸ್ತೀರಿ? ನಾವು 40 ಇದ್ದೇವೆ, ಎಷ್ಟೋ ಇದ್ದೇವೆ. ಸೊ ಸಂಖ್ಯೆಯನ್ನು ಬಿಡಿ. ಸೊ ಗ್ರಾಮಸ್ಥರಿಗೆ ಇಲ್ಲ ಅಂತ ಹೇಳಿದಾಗ ಈ ಸಭೆಗೆ ಏನು ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದಾಗ ನೀವೇನು ಸರಿ, ಯಾಕೆ ಮುಂದುವರಿಸಿ ಏನು ಮಾಡ್ತೀರಿ? ಆದರೆ ನೀವು ಇಷ್ಟು ಜನರು ಕೂಡ ಎಲ್ಲ ಗ್ರಾಮಸ್ಥರ ಪ್ರತಿನಿಧಿಗಳಾಗಿ ನೀವು ಮಾತಾಡ್ತಾ ಇದ್ದೀರಿ ಅಂತ ನಾವು ಹೇಗೆ ಹೇಳಲಿಕ್ಕೆ ಆಗುದಿಲ್ಲ. ನೀವು ಒಂದೊಂದಾಗಿ ಒಂದೊಂದು ವಿಚಾರ ಹೇಳ್ಬೋದು. ನಿಮ್ಮ ಸಮಸ್ಯೆ ನೀವು ಹೇಳ್ತೀರಿ ಅಲ್ವಾ? ಅದಕ್ಕೀಗ ಒಂದು ನಿರ್ಣಯವನ್ನು ನಾವು ತಗೊಳ್ಳುವ. ಗ್ರಾಮ ಸಭೆಯನ್ನು ಈಗ ಅಧಿಕಾರಿಗಳವರು ಬಂದಿದ್ದಾರೆ, ತಡ ಆಗಿದೆ, ನಾನು ಒಪ್ಕೊಳ್ತೇನೆ. ಪ್ರಾಮಾಣಿಕವಾಗಿ 10ವರೆಗೆ ನೀವು ಹೇಳಿದ್ರಿ, 12 ಗಂಟೆ ತನಕ 1.5 ಗಂಟೆ ನಾವು ನಿಮ್ಮೆಲ್ಲ ಅಧಿಕಾರಿಗಳಿಗೋಸ್ಕರ ನೀವು ಕಾದಿದ್ದೀರಿ ಅಂತ ಹೇಳಿ ಒಪ್ಕೊಳ್ತೇವೆ. ಅದನ್ನು ಈಗ ಮುಂದುವರಿಸಿಕೊಳ್ಬೇಕು ಅಂತ ಹೇಳಿದಾಗ ಏನು ಮಾಡಬೇಕು ನೀವು ಹೇಳಿ? 2 ದಿವಸದಲ್ಲೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಅಧ್ಯಕ್ಷರು ಮಾತಾಡ್ತಾರೆ. ಇಲ್ಲಿ ನೀವಾಗಿ ಗ್ರಾಮಸ್ಥರಾಗಿ ಇವರೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ನಾವು ಮೈಕ್ ಪ್ರಚಾರ ಆಗಿ ಮತ್ತೆ ಬಸ್ ಸ್ಟ್ಯಾಂಡ್ಗಳೆಲ್ಲ ನಾವು ಗ್ರಾಮ ಸಮೇತ ಪ್ರತಿ ಸತಿ ಯಾರು ನಾವು ಫೋನ್ ಮಾಡಿ ಬನ್ನಿ ಬನ್ನಿ ಅಂತ ನೀವೆಲ್ಲ ಬಂದಿರಲ್ಲ. ಹಾಗೆ ಗ್ರಾಮಸ್ಥರು ಬರ್ಬೇಕಿತ್ತು, ಬರ್ಲಿಲ್ಲ. ಅವರಿಗೆ ಸಮಸ್ಯೆ ಇಲ್ಲಿ ಬಂದಿದೆ. ಮತ್ತೊಂದು ನೀವು ಹೇಳಿದ್ರಿ ಗ್ರಾಮ ಸಭೆಗೆ ಅಧಿಕಾರಿಗಳು ಬರ್ಲಿಲ್ಲ ಅಂತ. ಬರ್ಲಿಲ್ಲ, ಅವ್ರು ಬರ್ಲಿ, ಆಮೇಲೆ ಗ್ರಾಮ ಸಭೆ ಮಾಡೋಣ ಅಂದ್ರಿ. ಈಗ ನೋಡಿ ಅಂದ್ರೆ ಅವರೆಲ್ಲ ಮೀಟಿಂಗ್ ಅಲ್ಲಿ ಇದ್ರು. ಮೀಟಿಂಗ್ ಮಾಡುವ ಅದು ಸರಿಯಲ್ಲ.
ಇಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನಾನೀಗ ಹೇಳ್ತೇನೆ ನಿಮಗೆ ಏನು ಅಂತ ಹೇಳ್ತೇನೆ. ಈಗ ನೋಡಿ, ಈ ಹಿಂದಿನ ಸಭೆಯ ಅನುಪಾಲನಾ ವರದಿಯನ್ನು ನಾನಿಲ್ಲಿ ಮಂಡಿಸಬೇಕು. ಏನಾಗಿದೆ ಓಕೆ. ಈಗ ಇಲ್ಲಿ ಲೋಕಲ್ ಇಲ್ಲಿ ಈಗ ಗ್ರಾಮಸ್ಥರ ಕೆಲವರು ಹೊರಗೆ ಹೋದರು. ಅವರು ಹೇಳಿದ ವಿಚಾರಗಳನ್ನು ನಮಗೆ ಸರಿಯಾಗಿ ನೋಟಿಸ್ ಬರಲಿಲ್ಲ, ಗ್ರಾಮ ಸಭೆಗೆ ಅಟೆಂಡ್ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಅದೇ ಗ್ರಾಮಸ್ಥರು ಹೇಳಿದರು. ಇಲ್ಲಿ ಇವಾಗ ಗ್ರಾಮಸ್ಥರ ಹತ್ರ ನಾನು ಕೇಳ್ತಾ ಇದ್ದೇನೆ, ಅನೌನ್ಸ್ಮೆಂಟ್ ಆಗಿದೆ. ಓಕೆ, ನೋಟಿಸ್ ಇಶ್ಯೂ ಆಗಿದೆ. ಬ್ಯಾನರ್ಗಳನ್ನು ಕಟ್ಟಲಾಗಿಲ್ಲ, ಆಗಿದೆ. ಪತ್ರಿಕೆಗಳಲ್ಲಿ ಕೊಟ್ಟಿದ್ದಾರೆ. 3 ಪತ್ರಿಕೆಗಳಲ್ಲಿ, ಅದು ಸ್ಥಳೀಯ ಪತ್ರಿಕೆಗಳಲ್ಲಿ 3ರಲ್ಲಿ ಕೂಡ ಬಂದಿದೆ. ಅದೇ ಇವೆಲ್ಲವೂ ಆಗಿದೆ. ಆದರೆ ಕೆಲವೊಂದು ಉದ್ದೇಶದಲ್ಲಿ ಕೆಲವು ಸಲ ಏನಾಗ್ತದೆ, ನನಗೆ ಬೇಕಾದ ಈ ಬೇಡಿಕೆಗಳು ಈಡೇರಲಿಲ್ಲ ಅಂತ ಹೇಳುವಾಗ ಈ ರೀತಿಯ ಪ್ರತಿ ಉತ್ತರಗಳು ಬರ್ತಾ ಇರ್ತದೆ. ಆದ್ದರಿಂದ ಈಗ ಹೋದಂತ ಗ್ರಾಮಸ್ಥರನ್ನು ಬಿಟ್ಟು ಉಳಿದಂಥವರು ಗ್ರಾಮಸ್ಥರಲ್ಲಿ ಇದ್ದೀರಿ. ನಿಮಗೆ ಈಗ ಸಭೆಯನ್ನು ನಾವು ಅಧಿಕೃತವಾಗಿ ಆರಂಭ ಮಾಡಿದೆವು ಮತ್ತು ವಿಚಾರಗಳನ್ನು ಹೇಳಿದೆವು. ಆದರೆ ಅಧಿಕಾರಿಗಳು ಬರಲಿ ಅಂತ ಹೇಳೋ ಉದ್ದೇಶದಿಂದ ಅವರು ಹೇಳಿದ ಹಾಗೆ, ಗ್ರಾಮಸ್ಥರು ಹೇಳಿದ ರೀತಿಯಲ್ಲಿಯೇ ಅಧಿಕಾರಿಗಳು ಬರೋದಕ್ಕೆ ಕಾರಣವು ತಡ ಆಗಿದೆ. ಅದನ್ನು ಯಾಕೆ ಅಂತ ಕೂಡ ತಿಳಿಸಿದ್ದೇನೆ. ಈಗ ಇದನ್ನು ಮುಂದುವರಿಸ್ಕೊಳ್ಬೇಕು ಅಂತ ಹೇಳಿದರೆ ನಾವು ಮುಂದುವರಿಸ್ತೇವೆ. ಇಲ್ಲ ಅಂತ ಹೇಳಿದರೆ ನಾವು ಮುಂದೂಡುತ್ತೇವೆ. ಯಾಕಂದರೆ ಒಬ್ಬ ಗ್ರಾಮಸ್ಥ ಇಡೀ ಗ್ರಾಮ ಸಭೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ, ಅಥವಾ 15 ಜನ ಸೇರಿಕೊಂಡಾಗ ಗ್ರಾಮ ಸಭೆಯನ್ನು ನಿಲ್ಲಿಸಲಿಕ್ಕೆ ಆಗುವುದು. ಬಹುಜನರ ಒಂದು ಏನು ಆಶಯ ಇರ್ತದೆ, ಆ ಆಶಯಕ್ಕೆ ತಕ್ಕಾಗಿ ಗ್ರಾಮ ಸಭೆಯನ್ನು ನಡೆಸಬೇಕು. ಇಲ್ಲಿ ಈಗ ಗ್ರಾಮ ಸಭೆಯಲ್ಲಿ ಅದೇ ಗ್ರಾಮಸ್ಥರು ಇಲ್ಲಿರುವ ಹೆಚ್ಚಿನವರೆಲ್ಲ ಗ್ರಾಮಸ್ಥರೇ ಅಲ್ವಾ? ಹೌದಾ ಅಂತ ನನಗೆ, ಯಾಕೆ ನಾನಿಲ್ಲಿ ಹೊಸಬ ಮುಂದೂಡ್ಲಿಕ್ಕೆ ಅಲ್ಲ ಆಗುದಿಲ್ಲ ಅಂತ ನಾನು ಹೇಳುದಿಲ್ಲ. ಸರಿ, ಗೌರವಿತವಾಗಿ ಯೋಚಿಸ್ಬೇಕು ಸರ್. ಅರ್ಥ ಆಯ್ತು. ಇಲ್ಲಿಗೆ ನಾನು ಹೇಳುವುದೇನೆಂದ್ರೆ, ಮುಂದೂಡುವುದು ಅಥವಾ ನಡೆಸುವುದು, ಇದು ಎರಡರಲ್ಲಿ ನವೆಂಬರ್ನಲ್ಲಿ ಗ್ರಾಮ ಪಂಚಾಯತಿ ತೆರಿಗೆ ಹಣ ಅಂತ ಸುಮ್ಮನೆ ಯಾಕೆ ನಾವು ಕೋಟ್ ಮಾಡ್ತೀವಿ? ಆಲ್ರೆಡಿ ನಾವು ಎಷ್ಟು ಪ್ರಿಪರೇಷನ್ ಮಾಡಿ ಮತ್ತೆ ಇನ್ನೊಂದು ದಿನ ಪ್ರಿಪೇರ್ ಮಾಡೋದಿದೆ. ಅವರಿಗೂ ಕೂಡ ಇಲಾಖೆಗಳು ಪಾಪ ಅವರು ಸುಮ್ಮನೆ ಕೂತಿದ್ದಾರೆ. ನಮ್ಮದೇ ಸಮಸ್ಯೆಗಳಿದ್ದಾವೆ. ಕೆಲವು ಇಲಾಖೆಗಳಲ್ಲಿ ಸ್ಟಾಫ್ ಇದೆ, ಮತ್ತೆ ಹೇಗೆ ಮ್ಯಾನೇಜ್ ಮಾಡ್ತಾರೆ? ಇವತ್ತು ಬೆಳಗಡೆ ಈಗ ನೋಡಿ, ಇಲ್ಲಿಂದ ನೀವು ಹೋಗ್ಬೇಕು ಅಲ್ಲ, ನೀವಲ್ಲ, ನಮ್ಮ ಅಧಿಕಾರಿಗಳು ಕೆಲವರು ಇವತ್ತು ತುಂಬಾ ಸಮಸ್ಯೆ. ಮೇಲಧಿಕಾರಿಗಳಿಂದ ಇಲಾಖೆಗಳಿಂದ ಕೊಡುವಂತ ರಿಪೋರ್ಟ್ಸ್ಗಳನ್ನ
ಈಗ ಅವ್ರ ಸಮಯ ಆಯ್ತಲ್ವಾ, ಮತ್ತೆ ಇನ್ನೂ ದಿನ ಬರ್ಬೇಕು. ಆಗ ಮತ್ತೆ ಕೂಡ ತೊಂದರೆ ಆಗಿದೆ ಅವರಿಗೆ ಸಾರ್ವಜನಿಕರಿಗೆ. ನೋಡಿ, ವೇದಿಕೆಯ ಮುಂಭಾಗದಲ್ಲಿರುವಂಥ ಗ್ರಾಮಸ್ಥರು ನಿರ್ಣಯ ಮಾಡಿ ಸಭೆಯನ್ನು ಮುಂದುವರಿಸಬೇಕು ಅಂದ್ರೆ ಮುಂದುವರಿಸ್ತೇವೆ, ಇಲ್ಲ ಮುಂದೂಡಬೇಕು ಅಂತ ಹೇಳಿದ್ರೆ ನಿರ್ಧಾರವನ್ನು ತಗೊಂಡು ನಾವು ಮುಂದೂಡುದು ಅದರ ಬಗ್ಗೆ ಚರ್ಚೆ ಮಾಡ್ತೇವೆ. ನೀವು ಮುಂದಿನವರು ಹೇಳಬೇಕು. ಅಲ್ಲ, ಅದನ್ನೇ ಹೇಳಿದೆ. ಯಾಕಂದ್ರೆ ಗ್ರಾಮ ಸಭೆಯನ್ನು ಮುಂದೂಡಿಸುವುದು ಮತ್ತು ನಡೆಸುವಂಥದ್ದು ನಿಮ್ಮ ಮೇಲೆ ಬಿಟ್ಟಲ್ಲ. ಈಗ ನಾವು ಅರ್ಥ ಆಯ್ತು. ಹೌದು, ಮತ್ತೊಂದು ಒತ್ತಡ ಹೇಳಲಿಕ್ಕಿಲ್ಲ. ಒತ್ತಡ ಯಾರ ಮೇಲೆ ಯಾರು ಇರುವುದಿಲ್ಲ. ಅದು ಅವರು ಮಾತನಾಡ್ತಾರೆ. ಪತ್ತರಕ್ಕೆ ಕೊಡ್ತಾರೆ, ಭದ್ರಕ್ಕೆ ಬರ್ತಾರೆ. ಅಷ್ಟು ಗೊತ್ತಿಲ್ಲ ನಿಮಗೆ, ನಿಮಗೆ ಗೊತ್ತಿಲ್ವಾ? ನೀವು ಕರ್ಕೊಂಡು ಬಂದಿದ್ರು ಅದು ಬಂದಿದ್ದಾರೆ, ಗ್ರಾಮ ಸಭೆಗೆ ಕರೆದುಕೊಂಡು ಬಂದಿದ್ರು, ಬಂದು ಕೂತ್ಕೊಳ್ಬೇಕು. ನೀವು ಅಲ್ಲ, ಅದನ್ನೇ ನನಗೆ ಕೇಳ್ತಾ ಇದ್ದೇನೆ. ಆಶಾ ಕಾರ್ಯಕರ್ತರು ಇವರು ಬರಲೇಬೇಕಂತ ಇವರು ಯಾವುದು ಮತ್ತೆ ಅವರು ನಿಮ್ಮ ಶಾಪ್ಗಳು ನಿಮಗೆ ಗ್ರಾಮದ ಅವರಿಗೆ ಅವರಿಗೆ ಬರ್ತಾರೆ ಹೋಗ್ಬೇಕು ಅಷ್ಟೇ. ಅದು ಅವರು ಇದ್ದಾರೆ, ಅವರಿಗೆ ಹೇಳಿ ಅವ್ರು ಹೇಳಿದ್ದಾರೆ ಬೇಡ. ಈಗ ನಿನ್ನೆ ಬೆಳದಲ್ಲಿ ಶಾಪ್ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಗ್ರಾಮ ಸಭೆ? ಯಾವಾಗ ಮಾಡ್ತಾರೆ ಅವರು? ಮಾಡಿಲ್ಲ, ಆಗ್ತದೆ ಮೆಂಬರ್ಗಳಿಗೆ 300 ಜನ ಇದ್ರೆ ಆಗ್ತದೆ. ಗ್ರಾಮ ಸಭೆ ಯಾರಿಗೆ? ಗ್ರಾಮ ದಿನ ಮಾಡಿಕೊಡ್ಲಿ ಬರ್ತಾರೆ. ಈಗ ಅಧಿಕಾರಿಗಳಿಗೆ ಬರಡೆ ಅಪ್ಪ ಮಾತಾಡಿ ಬರ್ತಾರೆ, ಈಗ ಅಪ್ಪಗೆ ಉತ್ತರ ಹಿಂಗೆ 12 ಗಂಟೆ ಬರೋದು. ಈಗ ಒಂದು ಈಗ ಇಲ್ಲಿ ಬಂದಂತ ಕೆಲವು ಜನರಿಗೆ ನೀವು ಈಗ ಸುಮಾರು ಜನ ಹೇಳಿದ್ರೆ ಇವತ್ತು ಸಭೆಯನ್ನು ಮುಂದೂಡುವ, ಇನ್ನು ಕೆಲವರು ಇಲ್ಲಿ ಮಾಡುವ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ನೀವು ಮಾಡ್ಬೇಕಂತ ಹೇಳಿದವರು ಹೇಳಿ, ಯಾರಾದ್ರೂ ಮಾಡಬೇಕು ಅಂತ ಎಲ್ಲರ ಸಿಬ್ಬಂದಿಗಳು ಎಲ್ಲರೂ ಅಲ್ಲ, ಈಗ ನನಗೆ ಅಲ್ಲ, ನಾನೀಗ ಕೇಳಿದೆ ಏನಂದ್ರೆ ಬೇಕಂತ ಕೇಳಿದೆ.
ನೀವೆಲ್ಲ ಇದ್ದೀರಿ, ಇಷ್ಟೊತ್ತು ಕಾದಿದ್ದೀರಿ, ಇನ್ನು ಚರ್ಚೆ ನೀವು ಏನಿದ್ರು ಬೇಡಿಕೆಯನ್ನು ದಯವಿಟ್ಟು ಕೊಡಿ. ಯಾಕಂದ್ರೆ ಸಭೆಯಲ್ಲಿ ನಾವು ಬೇಡಿಕೆಯನ್ನು ತಗೊಳ್ತೇವೆ, ಅದು ಬರದ ಹೊರಗೆ ಯಾವುದನ್ನು ಆಗದಿದ್ರು ಕೂಡ ನಾವು ಮುಂದೂಡುದು. ಯಾಕಂತ ಹೇಳಿದ್ರೆ ಇದು ಕೊನೆಯ ಅದನ್ನೇ ಹೇಳ್ತಾ ಇರೋದು ನನಗೆ. ಸರಿ, ನಿಮ್ಮ ಯಾವುದೇ ಈ ಸಭೆಯನ್ನು ಮುಂದೂಡಲಿಕ್ಕೆ ಒಪ್ಪಿಗೆ ಇಲ್ಲ ಅಂತ ಹೇಳ್ಕೊಂಡು ತಿಳಿಸ್ತಾ ಇದ್ದೀನಿ. ಕ್ಲಿಯರ್ ಅಲ್ವಾ? ಕ್ಲಿಯರ್ ಮುಂದುವರಿಸಬೇಕು. ಓಕೆ, ಅರ್ಥ ಆಯ್ತು. ನಾನು ಡಿಸಿಷನ್ ತಗೊಳ್ತೇನೆ. ಡಿಸಿಷನ್ ಓಕೆ, ಥ್ಯಾಂಕ್ ಯು. ನಿರ್ಧಾರವನ್ನು ತಗೊಳ್ತೇವೆ. ಪ್ಲೀಸ್ ನಿರ್ಣಯವನ್ನು ತಗೊಳ್ತೇವೆ, ಆಯ್ತಾ? ಸ್ವಲ್ಪ ಅಲ್ಲಿ ಸರ್ ಒಂಥರ ಓಕೆ. ಈಗ ಸದಸ್ಯರ ಎಲ್ಲ ಒಪಿನಿಯನ್ ಮತ್ತು ನಿಮ್ಮ ಪಂಚಾಯತ್ ನೀವು ಏನು ಅವರಿಗೆ ಹೇಳ್ತೀರಾ ಅದೇ ನಾನು ನಿರ್ಣಯ ಸಮಯ ಈಗ ಗ್ರಾಮ ಸಭೆಗೆ ಈಗ ಸಿಬ್ಬಂದಿಗಳಾಗಿರಲಿ ಅಲ್ಲ ಗ್ರಾಮಸ್ಥರೇ ಆಗಿರಲಿ ಆ್ಯಕ್ಟ್ ಬೈ ಆ್ಯಕ್ಟ್ ಅಲ್ಲಿ ಒಂದು ಇಷ್ಟು ಜನ ಅಂತೇಳಿ ಅದಕ್ಕೆ ಇದು ಉಂಟಲ್ಲ ಫಾರ್ಮ್ ಇದೆಯಾ, ಫಾರ್ಮ್ ಇದೆ ಅದೇ ಸೇರಿದೆ, ಅದು ಮಾಡಲಿಕ್ಕೆ ಅವಕಾಶ ಇದೆಯಾ, ಅದನ್ನು ಡಿಫ್ರೆಂಟ್ ಆಗಿ ನಾವು ಮುಂದುವರಿಸುವಂಥದ್ದು ನಮಗೆ ಮಾಡಲಿಕ್ಕೆ ಅಧಿಕಾರ ಇದೆಯಾ? ಈಗ ನೋಡಿ, ಆಕ್ಟ್ ಪ್ರಕಾರ 100 ಜನರ ಒಂದು ಇದನ್ನು ಈಗ ಮೇಡಮ್ ಇವರು ಪಿಡಿಯವರು 100 ಅಲ್ಲ 1/3 ಆಫ್ ದ ಪಾಪ್ಯುಲೇಷನ್ ಆಗ ಹೇಳಿದೆ. ಆ ಪಾಪ್ಯುಲೇಷನ್ ಇದ್ದದಕ್ಕೆ ಸಭೆಯನ್ನು ನಾವು ಮುಂದುವರಿಸಬಹುದು ಅಂತೇಳಿ ಈಗ ಅಧ್ಯಕ್ಷರು ಹೇಳಿದರು. ಲೆಕ್ಕ ಮಾಡುವ 1/3 ಪಾಪ್ಯುಲೇಷನ್ ಇಲ್ಲಿ ಉಂಟಾ ಇಲ್ವಾ, ಇಲ್ಲದ್ರೆ ಮುಂದೂಡುವ ಅಂತೇಳಿ ಒಂದು ನಿರ್ಧಾರವನ್ನು ತಗೊಂಡು ಕ್ಲಿಯರ್ ಆಯ್ತಲ್ಲ ನಿಮ್ಗೆ ಕೂಡ? ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದಗಳು. ನೋಡ್ಬೇಕಲ್ಲ ಎಷ್ಟು ಜನ ಇದ್ದಾರೆ, ಕೈ ಎತ್ತಬೇಕಲ್ಲ ನಿಮಗೆ. ಮೆಂಬರ್ಸ್ಗಳು ಬೇಕಲ್ಲ ನಿಮಗೆ, ನಿಮಗೆ ಮೆಂಬರ್ಸ್ಗಳು ಬೇಕಾ ಬೇಡವಾ? ಅದೇ ಕೇಳಿ ನಾವು ಈಗ ನಾವು ನಮಗೆ ಸಹ ಫೋಟೋ ತೆಗೆದು ನಾವು ಕಳಿಸಿದ್ದು ನಾವು ಆಗ್ತೇವೆ. ನಾವು ಎಷ್ಟು ಜನ ಮೆಂಬರ್ಗಳು, ಎಷ್ಟು ಜನ ಊರಿನವರಷ್ಟೇ, ಅದು ಗೊತ್ತಾಗ್ತದೆ. ಎಷ್ಟು ಜನ ಅಧಿಕಾರಿಗಳು ಇವಾಗ ಹೇಳ್ತಿರಲ್ಲ. ನಮ್ಮ ನಿಮ್ಮ ಅವಧಿ ಬೇಡ, ನಮಗೆ ಯಾವ ಅವಧಿ ಬೇಡ, ನಮಗೆ ಯಾರ ಅವಧಿ ಬಂದರೂ ಅವ್ರು ಮಾಡ್ತಾರೆ. ಈಗ ನೋಡಿ, ಗ್ರಾಮ ಸಭೆ ಅಂದರೆ ಗ್ರಾಮಸ್ಥರಿಗೆ ಇನ್ನು ನಮಗೆ ಗ್ರಾಮ ಸಭೆಗೆ ಸಿಗುವುದಿಲ್ಲ. ನಮಗೆ ಒಂದೂವರೆ ತಿಂಗಳು ನಮ್ಮ ಅವಧಿ ಇರೋದು. ಅದರೊಳಗಡೆ ಈಗ ಗ್ರಾಮ ಸಭೆ ಎಲ್ಲ ಪಂಚಾಯತ್ಗಳಲ್ಲಿ 3 ತಿಂಗಳು ತನಕ ಫಿಕ್ಸ್ ಆಗಿರ್ತದೆ ಡೇಟ್. ನಮಗೆ ಇನ್ನು ಸಿಗೋದಿಲ್ಲ. ನಮಗೆ ಸಂತೋಷ, ಹೇಗೆ ಗೊತ್ತಾ, ನಮಗೆ ಇನ್ನು ಅವರಿಗೆ ಉತ್ತರ ಕೊಡಲಿಕ್ಕೆ ಇಲ್ಲ. ಇದು ಗ್ರಾಮಸ್ಥರಿಗೆ ಇದರಿಂದ ನಷ್ಟ ಆಗುವಂಥದ್ದು. ಅಂದರೆ ನಮ್ಮ ಅವಧಿ ಅಷ್ಟೇ ಇರುವುದು. ಆದ ಕಾರಣ ನಮ್ಮದೇನೇ ತೊಂದರೆ ಇಲ್ಲ, ಅಭ್ಯಂತರ ಇಲ್ಲ, ಮುಂದೂಡುವುದಕ್ಕೂ ತೊಂದರೆ ಇಲ್ಲ. ಅಲ್ಲ, ಮುಂದೂಡುವುದಕ್ಕೆ ಅಲ್ಲ, ನೀವು ಹೇಳಿ ಆಯ್ತಾ? ಮೊದಲೇ ನೀವು ಮಾತಾಡಬೇಕು. ಆಯ್ತಾ? ದಯವಿಟ್ಟು ವಾದ ಮಾಡೋದು ಬೇಡ. ಒಂದು ನಿಮಿಷ. ದಯವಿಟ್ಟು ಎಲ್ಲ ಗ್ರಾಮ ಪಂಚಾಯತ್ ಹಿರಿಯರು ಅವರ ಹೆಸರು ಬಾಬಣ್ಣ, ಒಂದು ನಿಮಿಷ ನೋಡಿ. ಚರ್ಚೆ ಆಯಿತು. ನಿಜವಾಗ್ಲೂ ಫಸ್ಟಿಗೆನೆ ನಿರ್ಧಾರ ಮಾಡದಿದ್ರೆ ಈ ಸಮಸ್ಯೆ 10ವರೆಗೆ ಬಗೆಹರಿತಿತ್ತು. ಏನು ಅಂತ ಹೇಳಿದ್ರೆ 10ವರೆಗೆ ಯಾಕೆ ಬಗೆಹರಿತಿತ್ತು ಅಂದ್ರೆ
ಗ್ರಾಮ ಪಂಚಾಯತಿ ಸದಸ್ಯರು ನಾನು ಬಂದಿದ್ದೆ. ನಾನು ಬರುವಾಗ 5 ನಿಮಿಷ ಲೇಟ್ ಆಯಿತು, ಇಲ್ಲ ಅಂತ ಮಾಡಿ 1/3 ಆಫ್ ದ ಪಾಪ್ಯುಲೇಷನ್ ಆಫ್ ವಿಲೇಜ್ ಪಂಚಾಯತ್ ಅಂತ ಹೇಳುವಂತ ಒಂದು ಆಕ್ಟ್ ಪ್ರಕಾರ ನಾನು ಬಂದ ಕೂಡಲೇ ಹೇಳಿದ್ದೆ.